ಸೊಲ್ಮೇಲು ನಮ್ಮ ಕುಡ್ಲ ತೊಡುವಾರ್ತಿಲು ಕೇಂದ್ರ ಸರ್ಕಾರ ದುಂಬುದೀತ್ನ ವಕ್ಫ್ ತಿದ್ದುಪಡಿ ಮಸೂದೆಗೂ ವಿರೋಧ ತೋಜಾದು ಎಸ್ಡಿಪಿಐ ದಕ್ಷಿಣ ಕನ್ನಡ ನಗರ ಬುಕ ಗ್ರಾಮಾಂತರ ಜಿಲ್ಲಾ ಸಮಿತಿ ಕುಡ್ಲಡ್ ಶುಕ್ರವಾರ ಮಲ್ಲಮಟ್ಟದ ಪ್ರತಿಭಟನೆ ನಡಪಾಂಡು. ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಕ್ಷದ ನಿಲಿಟ್ಟು ಕುಡ್ಲಡ್ ಶುಕ್ರವಾರ ಬೈಯಗ್ ಮಲ್ಲಮಟ್ಟದ ಪ್ರತಿಭಟನೆ ದೀದಿತ್ತೇರು. ಕೇಂದ್ರ ಸರ್ಕಾರ ದುಂಬುದೀತ್ನ ವಕ್ಫ್ ತಿದ್ದುಪಡಿ ಮಸೂದೆಗೆ ಎದುರಾದ ಈ ಪ್ರತಿಭಟನೆ ನಡಪಾಯರು. ಎಸ್ಡಿಪಿಐ ದಕ್ಷಿಣ ಕನ್ನಡ ನಗರ ಬುಕ ಗ್ರಾಮಾಂತರ ಜಿಲ್ಲಾ ಸಮಿತಿ ಅಠಣೆ ಮಲ್ತನ ಪ್ರತಿಭಟನೆ ಕುಡ್ಲ ನಗರದ ಜ್ಯೋತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಹಿಡಿದು ಮೆರವಣಿಗೆ ನಡಪಾದು ಹಂಪಣಕಟ್ಟೆದ ಮಿನಿ ವಿಧಾನಸೌಧದ ಎದುರು ಮಾಮಲ್ಲ ಸಾರ್ವಜನಿಕ ಸಭೆ ನಡಪಾದಿರು. ಕೇಂದ್ರ ಸರ್ಕಾರಗೂ ವಿರೋಧ ತೋಜಾದ ಘೋಷಣೆ ಪಾಡಿನ ಎಸ್ಡಿಪಿಐ ಕಾರ್ಯಕರ್ತರು ಘೋಷಣೆದ ಬರೌಲೇನು ಪ್ರದರ್ಶನ ಮಲ್ತದ ಏವ್ರ ತೋಜಾದಿರು. ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯಂತಿರು ಇಲಿಯಾಸ್ ತುಂಬೆ ಪ್ರತಿಭಟನೆದ ಸಭೆಟ್ ಪಾತಿರ್ದು ಸರ್ಕಾರದ ಕ್ರಮನು ದೂರ್ದಿರು. ದೇಶಡುಪ್ಪುನ ವಕ್ಫ್ ಆಸ್ತಿನ ಉಲಾಯ್ಪಾಡಿರೆ ಕೇಂದ್ರ ಸರ್ಕಾರ ಕುತಂತ್ರ ನಡಪಾದನೆಂದು ಆರು ದೂರ್ದಿರು. ವಕ್ಫ್ ಆಸ್ತಿನ ರಕ್ಷಣೆ ಮಲ್ಪನ ಉದ್ದೇಶ ಇತ್ತಿನ ವಕ್ಫ್ ಬೋರ್ಡು ಮುಸ್ಲಿಂ ಅತ್ತಾಂದಿನಕ್ಲಿಗೆ ಅವಕಾಶ ಕೊಡ್ತಾಯರೆಂದು ಇಲಿಯಾಸ್ ತುಂಬೆ ಪಂಡಿರು. ಶಿವರಾತ್ರಿ ದಿನ ಅಲಂಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೆಚ್ಚಿನ ಮಾತ ವ್ಯವಸ್ಥೆಯನ್ನು ಶಿವರಾತ್ರಿದ ಪುದರ್ಡ್ ಬರವು ಕಲ್ಪನಗಲೆ ಪೊಡಿ ಪೊಡಿ ಮಲ್ತ ಪಾಡಿನ ವಿಚಿತ್ರ ಸಂಗತಿ ನಡೆತದಂಡು ಈ ಸಂಗತಿ ಪಗೇಳ್ಡೆ ಆತಂಡು. ಪುತ್ತೂರು ಅಲಂಕಾರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಡು ಶಿವರಾತ್ರಿದ ಪುದರ್ಡು ಶಾಲೆ ಜೂಕ್ಲೆ ಹಾಳ ಮಲ್ತ ಪಾಡಿನ ಔಲ ಪಗೇಳ್ಡೆ ಆತನ ವಿಚಿತ್ರ ಸಂಗತಿ ಶಿವರಾತ್ರಿದ ದಿನ ನಡೆತದಂಡು. ಶಾಲೆದ ಪೂತ ಚಟ್ಟಿ ಬುಕ ಬೇತೆ ವಸ್ತುಗಳನ್ನು ಪೊಡಿ ಮಲ್ತ ಪಾಡ್ದಿರು. ಪೂತದಾಯಿ ವಾಲಿಬಾಲ್ ನೆಟ್ಟಿನ ಹಾಳ ಮಲ್ತದಿರು. ಕಜೌದ ರಾಶಿಡ್ದು ಕಜೌ ಕನತ್ ಪಾಡ್ದಿರು. ಬಪ್ಪಂಗೈದ ದೈನ್ ಕಡ್ತ್ ಪಾಡ್ದಂಡು. ಶಾಲೆದ ನೋಟಿಸ್ ಬೋರ್ಡ್ ಹಾಳು ಮಲ್ತದಿರು. ಶಾಲೆದ ಅಂಗಣದ ಬರೀಟ್ ಬಾರೆ ಕೈಲು ಪಾಡ್ದಿತ್ತದು. ಆ ಕೈಲಿನ ಕಡ್ತದು ಶಾಲೆದ ಅಂಗನೋಡು ಪಾಡ್ದು ಬಾರೆದ ಕಾಯಿಲಿನ ಎಗಿತದು ಒಟ್ರಾಸಿ ಔಲೌಲು ಪಾಡ್ದಿರು. ಶಾಲೆ ತಂಡಸದ ಪೈಪ್ ಟ್ಯಾಪನ್ನು ಪುಲಿತು ಪಾಡ್ದಿರು. ರಜೆ ಇತ್ತುಂಡಲ ಶಾಲೆದ ಮುಖ್ಯ ಶಿಕ್ಷಕರು ಮಧ್ಯಾಹ್ನ ಮುಟ್ಟ ಶಾಲೆ ಹಿಡಿತಿದ್ದು ಐದು ಬೊಕ್ಕ ಕೆಲಸದ ಮಿತ್ತು ಪುತ್ತೂರುಗು ಹೋದಿತ್ತಿರು. ಆ ಪೊರ್ತುಡು ಈ ಸಂಗತಿ ನಡೆತದಂಡು. ಶಾಲೆದ SDMC ಗುರ್ಕಾರ್ಯರು ಸದಸ್ಯರು ಬರವು ಕಲ್ಪವನಕ್ಲು ಬೊಕ್ಕ ಊರ್ದಕ್ಲು ಶಾಲೆಗೆ ಬತ್ತದು ಸಂಗತಿ ಪಿಂದೊಂದೇರು. ಬಂಟ್ವಾಳ ತಾಲೂಕು ಕಾರಿಂಜದ ಮಹಾತೋಬರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ಮಾರ್ಚ್ 2 ವರ್ಷದ ಜಾತ್ರೆ ನಡೆತೊಂದಿತ್ತದೆ. ಶುಕ್ರವಾರ ಮಹಾರಥೋತ್ಸವ ತೇರದ ಮಿನದನ ನಡೆತಂಡೆ. ಬಂಟ್ವಾಳ ತಾಲೂಕು ಕಾವಳಮೂಡೂರು ಗ್ರಾಮ ಕಾರಿಂಜದ ಮಹಾತೋಬರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ಫೆಬ್ರವರಿ 24 ಮಾರ್ಚ್ 2 ವರ್ಷದ ಜಾತ್ರೆ ನಡೆತೊಂದಿತ್ತದೆ. ಶುಕ್ರವಾರ ಮಹಾರಥೋತ್ಸವ ಆಚರಣೆ ಆದಿತ್ತಂಡೆ. ಕಾಂಡೆ ದೇವೀರ್ನ ಬಲಿ ಉಚ್ಚಯ ದರ್ಶನ ಬಲಿಯಾದ ದೇವೀರು ತೇರು ಏರ್ದು ಪೂಜೆ ನಡೆದು ಬೊಕ್ಕ ಮಧ್ಯಾಹ್ನ ಮಹಾತೀರ್ಥ ಮಿನದನ ನಡೆತಂಡು. ಊರ ಪರ ಊರ ಭಕ್ತರು ಸೇರಿದು ರಥ ಬೀದಿಡು ತೇರೊಯ್ತಿರು. ಈ ಪೊರ್ತುಡು ಕೊಡಮಂದಾಯ ದೈವದ ನೇಮ ನಡೆತಂಡು. ಮಧ್ಯಾಹ್ನ ಮಾಪೂಜೆ ನಡಪಾದು ಭಕ್ತರಿಗೆ ಪ್ರಸಾದ ಬೊಕ್ಕ ಮಲ್ಲಮಟ್ಟದ ನುಪ್ಪು ಪ್ರಸಾದ ನಡೆತಂಡು. ಕಾರಿಂಜ ಮಹಾತೋಬರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿ ಸಚಿನ್ ಕುಮಾರ್ ತಂತ್ರಿಲು ಗ್ರಾಮಣಿಲು ಪೂಜೆ ಮಲ್ಪುನಕ್ಲು ದೇವಸ್ಥಾನದ ಕೆಲಸದಕ್ಲು ಗ್ರಾಮದ 10 ಸಮಸ್ತಿರು ಪರವೂರ ಭಕ್ತರು ಪಾಲ್ದೆ ತೊಂಡಿರು. ಬೈಯಡು ಪೊರ್ತುಕಂತನಗ ಪಾರ್ವತಿ ದೇವಸ್ಥಾನಡು ಬಲಿ ಉಚ್ಚಯ ನಡೆತಂಡು.
ಕಾಪು ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ 4ನೇ ದಿನದ ಕಾರ್ಯಕ್ರಮ ಶುಕ್ರವಾರ ಶ್ರೀ ವಿದ್ಯಾಪೂರ್ಣಮಾನ ತ್ರಿಕಾಲ ಶ್ರೀ ಚಕ್ರೇಶ್ವರಿ ಪೂಜೆ ನಡೆತದೆ. ಉಡುಪಿ ಜಿಲ್ಲೆದ ಕಾಪು ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನದ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಬೇತೆ ವಿಧಿವಿಧಾನಗಳು ಪ್ರಧಾನ ತಂತ್ರಿ ಕೆಪಿ ಕುಮಾರಗುರು ಪೌರೋಹಿತ್ಯಡು ಪ್ರಧಾನ ಪೂಜೆ ಮಲ್ಪನ ಶ್ರೀನಿವಾಸ ತಂತ್ರಿ ಕಲ್ಯ ಇತ್ಯದು ನಡೆತುಂಡು. 4ನೇ ದಿನ ಶುಕ್ರವಾರ ಶ್ರೀ ವಿದ್ಯಾಪೂರ್ಣಮಾನ ತ್ರಿಕಾಲ ಶ್ರೀ ಚಕ್ರೇಶ್ವರಿ ಪೂಜೆ ಅಟಣೆ ಆದಿತ್ತಂಡು. ಕ್ಷಿಪ್ರ ಪ್ರಸಾದ ಮಂತ್ರ ಹೋಮ, ಭದ್ರಕಾಳಿ ಕೇಶಿ ಸೂಕ್ತ ಹೋಮ, ಸೌಂದರ್ಯ ಲಹರಿಯಾಗ, ರಾಜ ಮಾತಂಗಿಯಾಗ, ಷಟ್ಚಕ್ರಮಂಡಲ ಪೂಜೆ, ಪೂರ್ಣಮಾನ ತ್ರಿಕಾಲ ಶ್ರೀ ಚಕ್ರೇಶ್ವರಿ ಮಹಾಪೂಜೆ, ಶ್ರೀ ಜಲದುರ್ಗದೇವಿ ದೀಪ ನಮಸ್ಕಾರ ಇಂಚ ಬೇತೆ ಆರಾಧನೆ ನಡೆತಂಡು. ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ಕೆ ವಾಸುದೇವ ಶೆಟ್ಟಿ, ಕಾರ್ಯಗುರುಕಾರ್ಯರ ಶಾಸಕರಾದ ಪುನಃ ಗುರ್ಮೆ ಸುರೇಶ್ ಶೆಟ್ಟಿ, ದುಂಬುದ ಶಾಸಕರು ಲಾಲಾಜಿ ಆರ್ ಮೆಂಡನ್, ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಕೆ ಪ್ರಕಾಶ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ನಡಿಕೆರೆ ರತ್ನಾಕರ ಶೆಟ್ಟಿ, ಕಾರ್ಯತೂವನ್ನಾಧಿಕಾರಿ ರವಿಕಿರಣ್, ಮಾತಾ ಸಮಿತಿನ ಪದಾಧಿಕಾರಿಗಳು, ಸದಸ್ಯರು, ಊರ ಪರ ಊರ ಭಕ್ತರು ಪೊರ್ತುಡಿತ್ತೇರು. समाधिरखिलं तत्प्रीतये कल्प्यतां श्रीमन्त्राक्षरमालया गौरी क्युमा शङ्करी कौमारी निगमार्थको ಪಿರ ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು 4ನೇ ಧಾರ್ಮಿಕ ಸಭೆ ನಡೆತಂಡು. ಬ್ರಹ್ಮಕಲಶ ಸಮಿತಿ ಕಾರ್ಯಗುರುಕಾರ್ಯರು ಯೋಗೀಶ್ ಶೆಟ್ಟಿ ಮಾತ್ರೆಯನ್ನು ಎದುಕೊಂಡಿರು. ಅಭಿವೃದ್ಧಿ ಸಮಿತಿ ಕಾರ್ಯಗುರುಕಾರ್ಯರು ಬುಕ್ಕ ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಗುರುಕಾರ್ಮಿಡು. ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರು ಧಾರ್ಮಿಕ ಸಭೆಯನ್ನು ಉದ್ದೀಪನ ಮಲ್ತೇರು. ಪ್ರಭಾಕರ ಭಟ್ರು ಪಾತಿರ್ದು ಪವಿತ್ರವಾಯಿನ ಭೂಮಿನು ಹಿಂದೂಲು ಪ್ರೀತಿಡು ಪೂಜೆ ಮಲ್ಪೇರು. ಅಮ್ಮನ ಶಕ್ತಿ ಬೊಕ್ಕ ಪ್ರೇರಣೆ ಹಿಡಿದು ನಮ್ಮ ಬುಲಿದ ಬೈದ ಅಂದು ಪಂಡೇರು. ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕುರಿದು ಮುಲ್ಪದ ಧಾರ್ಮಿಕ ಕಾರ್ಯಕ್ರಮ ಹಿಡಿದು ಭಕ್ತರು ಪೊಸತನದ ಪಾಠ ಕಲ್ಪೊಲಿಯಿಂದ ಪಂಡೇರು. ಕೇಮಾರ ಸಾಂದೀಪನಿ ಸಾಧನಾಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಆಶೀರ್ವಚನ ಕುರಿಯರು. ದಾನಿಲೆಗೆ ಈ ಪೊರ್ತುಡು ಸಮ್ಮನದ ಮರ್ಯಾದೆ ಮಲ್ತೇರು. ಡಾಕ್ಟರ್ ಎಚ್.ಎಸ್. ಬಲ್ಲಾಳ್, ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ನಡಿಕೆರೆ ರತ್ನಾಕರ ಶೆಟ್ಟಿ, ಪುರಸಭೆ ಗುರುಕಾರ್ದಿ ಹರಿಣಾಕ್ಷಿ ದೇವಾಡಿಗ, ಜಯಕರ ಶೆಟ್ಟಿ ಸೇರಿನಂಚ ಸಮಿತಿನ ಪದಾಧಿಕಾರಿಗಳು ಈ ಪೊರ್ತುಡಿತ್ತೇರು. ನಮ್ಮ ದೇಶದಲ್ಲಿ ತಾಯಿಗೆ ಒಂದು ದೊಡ್ಡ ಸ್ಥಾನ. ನಮ್ಮ ಕಣ್ಣಿನ ಭಾವಚಿತ್ರ ಬಿದ್ದಿರುವಂಥದ್ದು ಅದು ನಮ್ಮ ಅಮ್ಮಂದು. ಅಮ್ಮನನ್ನೇ ನಾವು ಮೊದಲು ನೋಡಿರುವಂಥದ್ದು. ನಮ್ಮ ನಾಲಿಗೆ ಇಷ್ಟೆಲ್ಲ ಮಾತಾಡುತ್ತೆ ಇವತ್ತು, ಆದರೆ ಮೊದಲಿನ ಶಬ್ದ ಬಂದಿರೋದು ಅಮ್ಮನೇ. ಅದಕ್ಕೋಸ್ಕರ ಅಮ್ಮನ ಪ್ರೇರಣೆಯಿಂದ, ಅಮ್ಮನ ಶಕ್ತಿಯಿಂದ ಬೆಳೆದು ಬಂದಂಥವ್ರು ನಾವು. ಭಾರತದ ಪ್ರಾಣ ಇರದೆ, ಉಸಿರು ಇರದೆ ಧರ್ಮದಲ್ಲಿ ಅಂತ. ಈ ದೇಶದಲ್ಲಿ ಧರ್ಮ ಆಧಾರಿತವಾದಂಥ ಜೀವನ ಅಂತ, ಅದನ್ನು ಬಿಟ್ಟಿಲ್ಲ. ಎಲ್ಲರನ್ನು ಅಪ್ಪಿಕೊಳ್ಳುವ ಒಂದು ಸಮಾಜ ಜಗತ್ತಿನಲ್ಲಿದ್ದರೆ ಅದು ಹಿಂದೂ ಮಾತ್ರ. ಯಾವ ಮಟ್ಟಿಗೆ ಇವತ್ತು ಈ ಗುಡಿ ನಿರ್ಮಾಣಗೊಂಡಿದೆ ಅಂದರೆ ಬಹುಶಃ ದಕ್ಷಿಣ ಭಾರತದಲ್ಲೇ ಬೇರೆಲ್ಲೂ ಇಲ್ಲದಂತಹ ಒಂದು ವೈಶಿಷ್ಟ್ಯವನ್ನು ಹೊಂದಿಕೊಂಡು, ಅಂತಹ ಒಂದು ಶಿಲ್ಪಶಾಸ್ತ್ರವನ್ನು ಹೊಂದಿಕೊಂಡು ಇನ್ನೂ 100 ವರ್ಷಗಳ ಕಾಲ
ಒಂದು ಐತಿಹಾಸಿಕ ದಾಖಲೆಯಾಗಿ ನಮ್ಮ ಇತಿಹಾಸದ ಪುಟಗಳಲ್ಲಿ ಸೇರುವಂತಹ ಒಂದು ದೇವಸ್ಥಾನವಾಗಿ ಇವತ್ತು ಇದು ನಿರ್ಮಾಣಗೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಭಕ್ತಾದಿಗಳು, ಊರ ಮಹನೀಯರು ಕೂಡ ಆ ತಾಯಿಯ ಪ್ರೇರಣೆಯಂತೆ ನಿಸ್ವಾರ್ಥದಿಂದ ತಮ್ಮನ್ನು ತೊಡಗಿಸಿಕೊಂಡು ಇವತ್ತಿಂತಹ ಒಂದು ಅಪೂರ್ವವಾದಂತಹ ಒಂದು ಸನಾತನ ಧರ್ಮೀಯರ ಒಂದು ಶ್ರದ್ಧಾ ಕೇಂದ್ರ ಇಲ್ಲಿ ಇವತ್ತು ನಿರ್ಮಾಣ ಆಗಿದೆ. ನಮ್ಮ ದೇವಸ್ಥಾನಕ್ಕೆ ಪೋನಾಗ ಖಾಲಿ ಒರಿ ಪೋಪಿನತ್ತು ಪೂರ ಜೋಕ್ಲೆನೊಂಜಿ ಪೂರ ಇಲ್ಲಾಡತಿನ ಜೋಕ್ಲೆಲ್ಲ ಎತ್ತ ಪೋಪಿನ ಕೆಲಸ ಅಲ್ಪ ನಮ್ಮ ಜೋಕ್ಲೆ ಗೆಡ್ಡ ಸಂಸ್ಕಾರ ಕೊರ್ನ ಆ ಸಂಸ್ಕಾರ ನಂಗೆ ಪಿರ ಬರ್ಪುಣ್ಣ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ನಮ್ಮ ಏನ ಕೊರ್ಪ ಈ ನೇಚರ್ ಅವು ನಂಗೆ ಪಿರ ಬರ್ಪುಣ್ಣ ಅವು ಬಾರಿ ಮುಖ್ಯವಾಯಿನಂಚ ಈ ಪೂರ ಕಲ್ಚರ್ನ ಪೂರ ನಮಕ್ ಒಂಜಿ ಕಾಲಡು ಗುರುಕುಲ ಮಾದರಿದ ಶಿಕ್ಷಣ ವ್ಯವಸ್ಥೆ ಕಲ್ಪ ಹೊಂದಿತ್ತು. ಇನ್ನು ನಮ್ಮ ಸಂಸ್ಕೃತಿಗೆ ದಾದಂಡಲ ತೊಂದರೆ ಆಗ್ತನಿಂದ ಅಂಡ ಗುರುಕುಲ ಮಾದರಿದ ಶಿಕ್ಷಣ ವ್ಯವಸ್ಥೆ ಪೋಯಿ ನಾವು ಬಕ್ಕೊಂಜಿ ನಮ್ಮ ಅವಿಭಕ್ತ ಕುಟುಂಬ ನಾಶ ಆಯಿನಂಚಿತ್ತಿನವು ನಮ್ಮ ಸಂಸ್ಕೃತಿಗೆ ಬಾರಿ ಮಲ್ಲ ತೊಂದರೆ ಆತಿನಂಚಿತ್ತಿನ ಒಂದು ರಟ್ಟು. ಇಂಡಿಯಾ ಸ್ವೀಟ್ ಹೌಸ್ದ ನಲ್ಪನೆ ಅಂಗಡಿ ಕುಡ್ಲ ಹಂಪನ ಕಟ್ಟಿದ ಸಿಟಿ ಲೈಟ್ ಕಟ್ಟುವ ನೋಡು ಶುಕ್ರವಾರ ಉದಿಪನಾಂಡ್ ಸಿನಿಮಾ ನಟಿ ಸಿಹಿ ಕೈ ಚಂದ್ರು ಮಲ್ಲಬಿನ್ನೆರಾದಿತ್ತದು ಎಡನೀರುಮಠದ ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥ ಸ್ವಾಮೀಜಿ ಇಂಡಿಯಾ ಸ್ವೀಟ್ ಹೌಸ್ ಕುಡ್ಲದ ಶಾಖೆಯನ್ನು ಉದಿಪನ ಮಾಡ್ತೇರು. ಭಾರತುಡು ರಭಸುಡು ಬುಳೆಯೊಂದುಪುನ ಸಂಪ್ರದಾಯದ ಚೀಪೆ ತೆನಸದ ಬ್ರ್ಯಾಂಡ್ಲೆಡಿ ಉಂಜಾದುಪುನ ಇಂಡಿಯಾ ಸ್ವೀಟ್ ಹೌಸ್ದ ನಲ್ಪನೆ ಅಂಗಡಿ ಉದಿಪನಗೂ ಕುಡ್ಲ ಹಂಪನ ಕಟ್ಟಿದ ಸಿಟಿ ಲೈಟ್ ಬಿಲ್ಡಿಂಗ್ ಶುಕ್ರವಾರ ಆಚರಣೆ ಮಲ್ತೈತೇರು. ಕನ್ನಡ ಸಿನಿಮಾ ರಂಗದ ಪುದರ್ಪೊಯ್ ನಟೆ ಸಿಹಿ ಕೈ ಚಂದ್ರು ಎಜೆ ಸಮೂಹ ಸಂಸ್ಥೆನ ಗುರು ಕಾರ್ಯರೆ ಡಾಕ್ಟರ್ ಎಜೆ ಶೆಟ್ಟಿ ಮಲ್ಲಪಿನಿರಾದ ಪಾಲ್ಯತೊನ್ನಲ್ಲಿಸಿದೆ. ಎಡನೀರುಮಠದ ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥ ಸ್ವಾಮೀಜಿ ಇಂಡಿಯಾ ಸ್ವೀಟ್ಸ್ದ ನಲ್ಪನೆ ಹೊಸ ಅಂಗಡಿನ ಉದೀಪನ ಮಾಡ್ತದ ಆಶೀರ್ವಾದ ಮಲ್ತೇರು. ಉದೀಪನ ಕಾರ್ಯಕ್ರಮಟು ಲೋಕದ ಭಾರಿ ಮಲ್ಲಬಕ ವಿಶಿಷ್ಟ ಆದಿತ್ಯನ 150 ಕಿಲೋ ತೂಕದ ಮೈಸೂರು ಪಾಕ್ ಕೇಕ್ ಕತ್ತಿರ್ತದ ಸಂಭ್ರಮ ಪಟ್ಟೊಂಡೇರು. ಬೇತಕ್ಷೇತ್ರದ ವಲಯದ ನಾಯಕರು, ಸಂಸ್ಥದ ಯಜಮಾನಿಯರು, ಅಕ್ಕನ ಬಂಧುಗಳು, ದೋಸ್ತಿಲು ಈ ಪುರ್ತು ನಿಂತಿರು. ಇಂಡಿಯಾ ಸ್ವೀಟ್ಸ್ ಅಂಗಡಿ ಕೂಡಾಡ ಭಾರಿ ಮಲ್ಲ ಚೀಪೆ ತೆನಸದ ಅಂಗಡಿ ಪನ್ಪುನ ಪೆರ್ಮೆಗೆ ಸಂದದಲ್ಲಿ ಭಾರತದ ಭಾರಿ ಎಡ್ಡೆ ಚೀಪೆ ತೆನಸಲಿನ ಮುಡ್ಪದ ಗಿರಾಕಿಗಳಿಗೆ ಒದಗಾವಣೊಂದು ಸಂಸ್ಥದ ಜತೆತಾಪಕರು ಶ್ವೇತಾ ರಾಜಶೇಖರ್ ಬೊಕ್ಕ ವಿಶ್ವನಾಥ ಮೂರ್ತಿ ತಿಳಿಪಾಯರು. ಕುಡ್ಲದ ಜನಕ್ಲೆಗ್ ಚೀಪೆ ತೆನಸ್ ಪಂಡ ಆಂಡ್ ಭಾರಿ ಪ್ರೀತಿ ಉಮೇದಿಡದೆ ತೊನ್ವೇರು ಅಂಚಾದ ಇಂಡಿಯಾ ಸ್ವೀಟ್ಸ್ ಅಂಗಡಿ ಶುರು ಮಲಿಪರೆ ಒಂದೆರಡು ಎಡ್ಡೆ ಜಾಗೆ ಬೇತೆ ಇಜ್ಜಿಂದ ಎಂಕ್ಲಿನ ಮನಸ್ಸು ಪನ್ಪುಂಡು ಕರಿನ 5 ವರ್ಷಲೆಡು ಎಂಕ್ಲು ಏತು ದುಂಬು ಪೋತ ಅಂದ ಪನ್ಪುನೆಗ್ ಭಾರಿ ಎಡ್ಡೆ ಸಾಕ್ಷಿ ಎಂಕ್ಲಿನ ಅಂಗಡಿಯಿಂದ ಸಂಸ್ಥದ ಯಜಮಾನಿಯರು ಪಂಡಿರು. ಇಂಡಿಯಾ ಸ್ವೀಟ್ ಹೌಸ್ ಸಂಸ್ಥೆ ಪೇರು, ನೆಯ್ಯಿ ಬೊಕ್ಕ ಖೋವದಂಚಿನ ಹೈನುಗಾರಿಕೆ ಉತ್ಪತ್ತಿಲೇನು ಸೀದಾ ಫಾರ್ಮುಲೆ ಹಿಡಿದೆತ್ತೊಂದು ಸಂಪ್ರದಾಯದ ಪಾಕ ಮಲ್ಪನ ಕ್ರಮ ಹೊಡೆದು ತೆನಸ್ಲೇನು ತಯಾರು ಮಲ್ಪುಂಡು ಐಡ್ದು ಭಾರತೊಡಿ ಮಲ್ಲ ಪುದರ್ಗ ಸಂದದ್ದು ಊರ ಪರ ಊರ ಗಿರಾಕಿಲಿಗೆ ಚೀಪೆ ತೆನಸ್ದೆ ತುಣಿರೆ ಮೇನ್ಯ ಮಲ್ಪ ಅವನಿಯರೆ ಒಂಜಿ ಲಾಯಕದ ಸಂಸ್ಥೆ ಅದು ಜನಕ್ಲೆನ ಉಡಲ್ಗೆಂದು ನೆಟ್ಟು ಸಂಶಯ ಹೆಜ್ಜಿಂದು ಪನುಡಿ. ಇಂಡಿಯಾ ಸ್ವೀಟ್ ಹೌಸ್ನ 40ನೇ ಶಾಖೆ ನಮ್ಮ ಮಂಗಳೂರಿನಲ್ಲಿ ಇವತ್ತು ಉದ್ಘಾಟನೆಗೊಳ್ತಾ ಇದೆ. ಈಗಾಗಲೇ ಸಿ ಕೆ ಚಂದ್ರವರು ಅದರ ಬಗ್ಗೆ ಭಾಳಷ್ಟು ನಮ್ಮ ಕರ್ನಾಟಕದಲ್ಲಿ ಹೆಸರು ಮಾಡಿದಂಥ ಸಂಸ್ಥೆ ಇಂಡಿಯಾ ಸ್ವೀಟ್ ಹೌಸ್ ಇವತ್ತು ಮಂಗಳೂರಿನ ಈ ಮಹಾನಗರಿಯಲ್ಲಿ, ಯಾಕೆಂದರೆ ಮಂಗಳೂರು ಅನ್ನೋದು ಎಲ್ಲರಿಗೂ ಕೂಡ ಒಂದು ಸ್ವಾಗತವನ್ನು ನೀಡುವಂಥ ಅಂತಹ ಈ ನಗರದಲ್ಲಿ ಬಂದು ಅದರ ಶಾಖೆಯನ್ನು ಪ್ರಾರಂಭಿಸ್ತಾ ಇರೋದು ಅಥವಾ ಸಂಸ್ಥೆಯಲ್ಲಿ ಪ್ರಾರಂಭಿಸ್ತಾ ಇರೋದು ನಮ್ಮ ದಕ್ಷಿಣ ಕನ್ನಡದವರಿಗೆ, ಮಂಗಳೂರಿಗರಿಗೆ ಅದೊಂದು ಹೆಮ್ಮೆಯ ವಿಷಯ. ಇಂಡಿಯಾ ಸ್ವೀಟ್ ಭಾಳ ಹೆಸರುವಾಸಿಯಾದ ಒಂದು ಇದು ಕಂಪೆನಿ. 31 ಸ್ಟಾಲ್ಗಳನ್ನು ಶಾಪನ್ನು ಅವರು ಉದ್ಘಾಟನೆ ಮಾಡಿದ್ದಾರೆ. ಇದು ಉತ್ತರೋತ್ತರಾಗಿ ಬೆಳೆಯಬೇಕು, ಲಾಭದಾಯಕ ಆಗಬೇಕು, ಜನರಿಗೆ ಕೆಲಸ ಸಿಗಬೇಕು, ಅವರು ಪಾಲ್ದಾರೆಲ್ಲ ಉದ್ಧಾರ ಆಗಬೇಕೆಂದು ಅವರು ಆಶ್ವಾಸ ಕೊಟ್ಟಿದ್ದಾರೆ. ನಾವು ಯಾರನ್ನಾರು ನೋಡೋದಕ್ಕೆ ಅಂತ ಹೋಗಬೇಕಾದ್ರೆ ಪ್ರಪ್ರಥಮವಾಗಿ ಕೈ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಸಿಹಿ. ಅಂತಹ ಸಿಹಿಯನ್ನು ಎಲ್ಲರಿಗೂ ಹಂಚುವಂತಹ ವಿಶೇಷವಾದ ಒಂದು ಕೆಲಸವನ್ನು ಈ ಇಂಡಿಯಾ ಸ್ವೀಟ್ ಹೌಸ್ನವರು ಮಾಡ್ತಾ ಬಂದಿದ್ದಾರೆ. ಅನುಮತಿ ಪಡೆದು ಇದರ ರುಚಿಯನ್ನು ಈಗ ನೋಡಿ ಸವಿದು ಹೇಗಿದೆ ಅಂತ ಹೇಳ್ತೀನಿ. ಬಾಯಿಗೆ ಹಾಕೊಂಡ ತಕ್ಷಣ ಫಸ್ಟ್ ಸಿಗೋದೇ ತುಪ್ಪದ ಘಮ. ಒಳ್ಳೆ ತುಪ್ಪ ಬಳಸಿದ್ದಾರೆ. ಸೂಪರ್.
ಸ್ವೀಟ್ ಹೌಸು ಬೆಂಗಳೂರಲ್ಲಿ 3 ವರ್ಷಗಳ ಹಿಂದೆ ಶುರುವಾಗಿ ಇವತ್ತು ಅವರ 40ನೇ ಶಾಖೆಯನ್ನು ಮಂಗಳೂರಿನಲ್ಲಿ ಉದ್ಘಾಟನೆ ಆಗಿದೆ. 3 ವರ್ಷದಲ್ಲಿ 40 ಶಾಖೆಗಳು ಉದ್ಘಾಟನೆ ಆಗಬೇಕು ಅಂದರೆ ಅವರ ಕ್ವಾಲಿಟಿ ಆಫ್ ಸ್ವೀಟ್ಸ್ ಏನು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅಷ್ಟು ರುಚಿಕರವಾದಂಥ, ಹೈಜಿನಿಕ್ ಆದಂಥ, ಸ್ವಚ್ಛವಾದಂಥ ಸಿಹಿ ತಿಂಡಿಗಳನ್ನು ಇಲ್ಲಿ ಅವರು ಸರಬರಾಜು ಮಾಡ್ತಾರೆ. ನಮಗೆ ಇಂಡಿಯಾ ಸ್ವೀಟ್ ಹೌಸಿನ ಸ್ವೀಟ್ಸ್ ತಿನ್ನುವುದೇ ಒಂದು ಖುಷಿ. ನಮ್ಮ ಸಂತೋಷವನ್ನು, ನಮ್ಮ ಸಂಭ್ರಮಗಳನ್ನು ಸಂಭ್ರಮಿಸೋದಕ್ಕೆ, ಇನ್ನೂ ಮಧುರವಾಗಿಸೋದಕ್ಕೆ ಇಂಡಿಯಾ ಸ್ವೀಟ್ ಹೌಸ್ನ ಯಾವಾಗಲೂ ನಾವು ನೆನೆಸ್ಕೊಳ್ತೀವಿ. ಮಂಗಳೂರಿನ ಜನರ ನಗೆ ಚಂದ ಅಂದರೆ ನಗೆ ಸಿಹಿ, ಮಾತು ಸಿಹಿ, ಎಲ್ಲವೂ ಸಿಹಿ. ಸೊ ಹಾಗಾಗಿ ನಮ್ಮ ಬೆಂಗಳೂರಿನ ಇಂಡಿಯಾ ಸ್ವೀಟ್ ಹೌಸು ಮಂಗಳೂರಿನಲ್ಲಿ ಪ್ರಾರಂಭ ಆಗಿರೋದು. ಮಂಗಳೂರಿನವ್ರಿಗೆ ಎಷ್ಟು ಖುಷಿ ಇದೆಯೋ ಎಲ್ರಿಗೂ ಅಷ್ಟೇ ಖುಷಿ ಇದೆ. ಭಾಳ ದಿನದ ಆಸೆ ಇದು ಫ್ರ್ಯಾಂಕ್ಲಿ, ಮಂಗಳೂರಿನಲ್ಲಿ ಒಂದು ಸ್ವೀಟ್ ಶಾಪ್ ಮಾಡಬೇಕು ಅಂತ. ನಾವು ಬೆಂಗಳೂರಿನಲ್ಲಿರೋರು ಎಲ್ಲರಿಗೂ ಏನಂದರೆ, ಮಂಗಳೂರಿನಲ್ಲಿ ಒಂದು ಸ್ವೀಟ್ ಶಾಪ್ ತೆಗೆದ್ರೆ ವರ್ಕ್ ಆಗುತ್ತಾ ಆಗಲ್ವಾ, ಕಮರ್ಷಿಯಲ್ಸ್ ಇದು ಸೆಟ್ ಆಗುತ್ತಾ ಆಗಲ್ವಾ, ಯಾಕಂದರೆ ಇಲ್ಲಿ ಹೆಚ್ಚಿಗೆ ಸ್ವೀಟ್ ಅಂಗಡಿ ಇಲ್ಲ. ಸೊ ಯಾರೂ ಇಲ್ದಿರೋವಾಗ ಇದರ ತುಂಬ ಚೆನ್ನಾಗಾಗತ್ತೆ ಅಥವಾ ಚೆನ್ನಾಗಿ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಅಂತ. ಬಟ್ ವ್ಯಾಪಾರ ಈಸ್ ಬಿಯಾಂಡ್ ರೆವಿನ್ಯೂ. ವಿ ಕೆನಾಟ್ ಲುಕ್ ಎಟ್ ಬರೀ ದುಡ್ಡೆ ಅಂತ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಒಂಥರ ವಿ ಆರ್ ವೆರಿ ಕನೆಕ್ಟೆಡ್ ಟು ದಿಸ್ ಲ್ಯಾಂಡ್. ನಮ್ಮದು ಇಲ್ಲಿ ತೋಟ ಎಲ್ಲ ಇರೋದ್ರಿಂದ ಇಲ್ಲಿ ಜನದ ಬಗ್ಗೆ ಒಂದು ಅಪಾರವಾದಂಥ ಒಂದು ವಿಶ್ವಾಸ, ಪ್ರೀತಿ ಇದೆ ಸ್ಪೆಷಲಾಗಿ. ಅದಕ್ಕೋಸ್ಕರ ಇಲ್ಲಿ ಔಟ್ಲೆಟ್ ಓಪನ್ ಮಾಡಲೇಬೇಕು ಅಂತ ಔಟ್ಲೆಟ್ ಓಪನ್ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ನಮ್ಮದು ಬ್ಯಾಂಗ್ಳೂರಲ್ಲೇ ಇರೋದು ನಮ್ಮ ಸ್ಟೋರ್ಸ್ ಎಲ್ಲ. ಇದಲ್ದಿರ ಮೈಸೂರಲ್ಲಿ 2 ಔಟ್ಲೆಟ್ ಇದೆ. ತುಮಕೂರು, ಹಾಸನ್, ಶಿವಮೊಗ್ಗ, ಉಡುಪಿ, ಚನ್ನಪಟ್ಟಣ, ದೇವನಹಳ್ಳಿ ಅಲ್ದಿರ ಇವತ್ತು ಮಂಗಳೂರಿನಲ್ಲಿ ಓಪನ್ ಮಾಡ್ತಾಯಿದ್ದೀವಿ. ಇನಾಗ್ರಲ್ ಆಫರ್ ಆಗಿ ಮಂಡೇ ತನಕ ಅಂದರೆ 3 ಮಾರ್ಚ್ ತನಕ ಯಾರೇ 499 ರುಪೀಸ್ಗಿಂತ ಹೆಚ್ಚಾಗಿ ವ್ಯಾಪಾರ ಮಾಡಿದವ್ರಿಗೆ 1/4 kg ನಮ್ಮ ಸ್ಪೆಷಲ್ ಮೈಸೂರು ಪಾಕ್ ಇವತ್ತು ಕಟ್ ಮಾಡಿದ್ದೀವಿ. ವರ್ಲ್ಡ್ಸ್ ಲಾರ್ಜೆಸ್ಟ್ ಮೈಸೂರು ಪಾಕ್ ಕೇಕ್. ಸೊ ನಿಮಗೂ ಅದರದ್ದು ಒಂದು ಪೀಸ್ ಸಿಗುತ್ತೆ. ಸೊ 1/4 kg ಮೈಸೂರು ಪಾಕ್ನ ಉಚಿತವಾಗಿ ಕೊಡ್ತಾಯಿದ್ದೀವಿ. ಇದಲ್ಲದಿರ ಯಾವುದೇ ಚಾಟ್ಸಲ್ಲಿ ಬೈ 1 get 1 ಫ್ರೀ ಆಫರ್ ಕೊಟ್ಟಿದ್ದೀವಿ. ಸೊ ನಮ್ಮ ಬೆಂಗಾಲಿ ಸ್ವೀಟ್ಸೇ ನಮ್ಮ ಫೇಮಸ್ಸು. ನಾ ಹೇಳ್ದಾಗೆ ನಮ್ಮದೇ ಹಾಲು, ಸೊ ಆ ಫ್ರೆಶ್ನೆಸ್ ನಿಮಗೆ ಅದರಲ್ಲಿ ಕಾಣಿಸುತ್ತೆ. ಇದಲ್ದಿರ ನಮ್ಮ ಸ್ಪೆಷಲ್ ಮೈಸೂರು ಪಾಕ್ ತುಂಬ ಫೇಮಸ್ಸು. ಸೊ ನಾವು ಇಂಡಿಯಾ ಸ್ವೀಟ್ ಹೌಸ್ ಅಂತ ಹೆಸರು ಯಾಕೆ ಇಟ್ಟಿದ್ದೀವಿ ಅಂದರೆ, ದೇಶದಾದ್ಯಂತ ಎಲ್ಲ ಮೂಲೆಗಳಿಂದ ಅದರದ್ದೇ ಆದ ಸ್ಪೆಷಾಲಿಟಿ ಸ್ವೀಟ್ಸ್ ನಮ್ಮಲ್ಲಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾವು ಇಂಡಿಯಾ ಸ್ವೀಟ್ ಹೌಸ್ ಅಂತ ಹೆಸರಿಟ್ಟಿದ್ದೀವಿ. ಶ್ರೀ ನಾಗಬ್ರಹ್ಮ ಕೊಡಮಣಿತಾಯ ಕುಕ್ಕಿನಂತಾಯ ಬ್ರಹ್ಮಬೈದರ್ಕಳ ಮಾಯಂದಲೆ ಕ್ಷೇತ್ರ ನಡ್ಡೋಡಿ ದೈವಸ್ಥಾನ ಮಾರ್ಪಾಡಿ ಕಲ್ಲಬುಟ್ಟುಡು ಶುಕ್ರವಾರ ಮಾಯಂದಲೆ ದೇವಿನ ಮೂರ್ತಿ ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶ ನಡೆದಿದೆ. ಶ್ರೀ ನಾಗಬ್ರಹ್ಮ ಕೊಡಮಣಿತಾಯ ಕುಕ್ಕಿನಂತಾಯ ಬ್ರಹ್ಮಬೈದರ್ಕಳ ಮಾಯಂದಲೆ ಕ್ಷೇತ್ರ ನಡ್ಡೋಡಿ ದೈವಸ್ಥಾನ ಮಾರ್ಪಾಡಿ ಕಲ್ಲಬುಟ್ಟು ಮುಲ್ಪ ಮಾಯಂದಲೆ ದೇವಿನ ಮೂರ್ತಿ ಪಿರ ಪ್ರತಿಷ್ಠೆ ಎದುರದ ಹೊಸ ಮಂಟಪ ರಾಜಗೋಪುರ ಲೋಕಾರ್ಪಣೆ ಬ್ರಹ್ಮಕಲಶ ಬೊಕ್ಕ ನೇಮ ಫೆಬ್ರವರಿ 25 ಮಾರ್ಚ್ ಮೂಜಿಮುಟ್ಟ ನಡೆಸುತ್ತಿದೆ. ಶುಕ್ರವಾರ ಬ್ರಹ್ಮಕಲಶ ಘಾಟಣೆ ಆದಿತ್ತಂಡು. ಮಾರೂರು ಖಂಡಿಗ ರಾಮದಾಸ ಅಸ್ರಣ್ಯರ್ನ ಪೌರೋಹಿತ್ಯುಡು ವಿಧಿವಿಧಾನೊಳನ್ನು ಕರಿತದ್ದು ಕಾಂಡೆ ಮಾಯಂದಲೆ ದೇವಿನ ಮೂರ್ತಿ ಪಿರ ಪ್ರತಿಷ್ಠೆ ಮಾಡ್ತಾರೆ. ಕಲಶ ಮೈಪೆರೆ ಶುರು ಆದ ಅಕೇರಿಗೆ ಬ್ರಹ್ಮಕಲಶ ಮೈತದು ದೈವಲಿನ ತಂಬಿಲ நடத்தண்டு. ನೇಮಗು ಕೊಡಿ ಏರಾದು ಮಧ್ಯಾಹ್ನ ಮಲ್ಲಮಟ್ಟದ ನುಪ್ಪು ಪ್ರಸಾದ நடத்தண்டு. ಮಾರ್ಪಾಡಿ ಕಲ್ಲಬುಟ್ಟು ಗ್ರಾಮದಕ್ಲು ಪರ ಊರ ಭಕ್ತರಿ ಪೊರ್ತುಡಿತಿದ್ದು ದೈವಲಿನ ಇಂಬುನಟ್ಟೊಂಡೇರು. ನಡ್ಡೋಡಿ ದೈವಸ್ಥಾನದ ಆಡಳಿತ ಮುಕ್ತೇಸರರು ಎಂ ವಸಂತ ಶೆಟ್ಟಿ, ಸೇವಾ ಸಮಿತಿ ಗುರುಕಾರ್ಯರು ಕೆ ಪ್ರದೀಪ್ ರೈ, ಕಾರ್ಯಂತಿರಿ ಯತೀಶ್ ಕೋಟ್ಯನ್, ಪಣವದ ಗುರುಕಾರ್ಯರು ಸುರೇಂದ್ರ ಶೆಟ್ಟಿ, ಜೀರ್ಣೋದ್ಧರ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ದಿಲೀಪ್ ಕುಮಾರ್ ಶೆಟ್ಟಿ, ಕಾರ್ಯಂತಿರು ಪ್ರಸನ್ನ ಹೆಗ್ಡೆ, ಪಣವದ ಗುರುಕಾರ್ಯರು ಸುಧೀಶ್ ಹೆಗ್ಡೆ ಬೊಕ್ಕ ಮಾತಾ ಸಮಿತಿನ ಪದಾಧಿಕಾರಿಗಳು ಸದಸ್ಯರು ಪೊರ್ತುಡಿತ್ತೇರು.
ಕಾರ್ಲದ ಅರ್ಜುನ್ ಕಾಮತ್ ನಿರ್ದೇಶನದ ಕನ್ನಡ ಸಿನಿಮಾ ರಂಗದ ನಾಗೇಶ್ ಎಂಬುಕ ವಿಶಿಷ್ಟ ಫಿಲಂ ಸಂಸ್ಥದ ಜೈ ಆರ್ ಪ್ರಭು ತಯಾರು ಮಲ್ತನ ಪ್ರತ್ಯರ್ಥ ಸಿನಿಮಾ ಶುಕ್ರವಾರ ಬಿಡುಗಡೆ ಆತಂದು. ಕರ್ನಾಟಕ ಕರಾವಳಿದ ಸಿನಿಮಾ ಕೂಟದಾಗಲು ಪ್ರತ್ಯರ್ಥ ಪನ್ಪುಳ ಕನ್ನಡ ಸಿನಿಮಾ ತಯಾರು ಮಾಡ್ತದಿತ್ತದು ಶುಕ್ರವಾರ ಸಿನಿಮಾ ಬಿಡುಗಡೆ ಆತಂದು. ಕಾರ್ಲದ ಅರ್ಜುನ್ ಕಾಮತ್ ನಿರ್ದೇಶನದ ಈ ಸಿನಿಮಾಗೂ ರಾಮ್ ಪಾತ್ರಕತೆ ಬರೆತೀರು. ಕನ್ನಡ ಸಿನಿಮಾ ರಂಗದ ನಾಗೇಶ್ ಎಂಬುಕ ವಿಶಿಷ್ಟ ಫಿಲಂ ಸಂಸ್ಥದ ಜೈ ಆರ್ ಪ್ರಭು ಸಿನಿಮಾ ತಯಾರು ಮಾಡ್ತದಿರು. ನಿತ್ಯಾನಂದ ಪೈ, ಪ್ರೇಮ್ ಕುಮಾರ್ ವಿ ಬೊಕ ಭರತ್ ಶೆಟ್ಟಿ ಜೊತೆ ನಿರ್ಮಾಪಕರಾದುಲ್ಲಿರು. ನಾಯಕ ನಟರಾದ ರಾಮ್, ಅಕ್ಷಯ ಕಾರ್ಕಳ, ನಟಿಯಾದ ಶ್ರುತಿ ಚಂದ್ರಶೇಖರ ಈ ಸಿನಿಮಾಡುಲ್ಲಿರು. ಸುಮನ್ ತಲ್ವಾರ್, ನವೀನ್ ಡಿ ಪಡೀಲ್, ರಮೇಶ್ ಭಟ್, ದೀಪಕ್ ರೈ ಪಾಣಾಜೆ ಇಂಚ ಪುದರ್ಪೊಯ್ ಕಲಾವಿದಿರು ಪ್ರತ್ಯರ್ಥೊಡುಲ್ಲಿರು. ಸುನಾದ್ ಗೌತಮರ್ನ ಸಂಗೀತ ಸಂಯೋಜನೆ ಇತ್ತದು ವಿನೂತ್ ಕೆಮರಡುಲ್ಲಿರು. ಪ್ರತ್ಯರ್ಥ ಸಿನಿಮಾದ ಪ್ರೀಮಿಯರ್ ಶೋ ಕೂಡ್ಲದ ಬಿಜಯ್ ಭಾರತ್ ಮಾಲ್ದ ಭಾರತ್ ಸಿನಿಮಾಡು ಶುಕ್ರವಾರ ನಡೆದಂಡೆ. ಕೊದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಪಣವದ ಗುರುಕಾರ್ಯರು ಪದ್ಮರಾಜ ಆರ್ ಪೂಜಾರಿ ಕಾರ್ಯಕ್ರಮ ಉದಿಪನ ಮಲ್ತೇರು. ಉದ್ಯಮಿ ಸಿನಿಮಾ ತಯಾರು ಮಲ್ಪನಾರ ಪ್ರಕಾಶ್ ಪಾಂಡೇಶ್ವರ, ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಕರ ಅರ್ಜುನ್ ಭಂಡಾರ್ಕರ್, ತಾಲೂಕು ಪಂಚಾಯತ್ ದುಂಬುದ ಸದಸ್ಯರು ಮೋಹನ್ ರಾಜ್ ಕುಲ್ಯ ಈ ಪುರ್ತುರಿತ್ತೇರು. ತುಳುನಾಡಿನಲ್ಲಿ ಇವತ್ತು ಬೇರೆ ಬೇರೆ ಭಾಷೆಯಲ್ಲಿ ಇವತ್ತು ಚಿತ್ರರಂಗದಲ್ಲಿ ತೊಡಗಿಸಿಕೊಂಡು ಯಶಸ್ವಿ ನಾಯಕಿ ಆಗಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ. ಇಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಕಳದ ಅಕ್ಷಯ್ ಕಾರ್ಲಾ ಇವರು ಒಂದು ನಮ್ಮ ರಾಮ್ ನಿರ್ಮಾಪಕರಾದಂಥ ರಾಮ್, ಹಾಗೆ ಜೆ ಆರ್ ಪ್ರಭು, ನಾಗೇಶ್ ಎಂ, ನಿತ್ಯಾನಂದ್ ಪೈ, ಹಾಗೆ ಅರ್ಜುನ್ ಕಾಮತ್ ಇವರ ಒಂದು ನಿರ್ದೇಶನದ ಪ್ರತ್ಯರ್ಥ ಕನ್ನಡ ಒಂದು ಕನ್ನಡ ಮೂವಿಯನ್ನು ಇವತ್ತು ಈ ನಮ್ಮ ಲೋಕಕ್ಕೆ ಸಮರ್ಪಣೆ ಮಾಡ್ತಿರುವಂಥದ್ದು. ಒಬ್ಬ ಅನುಭವಸ್ಥ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹಿಂದಿನಿಂದಲೂ ದುಡಿದುಕೊಂಡು ಬಂದಂಥ ವ್ಯಕ್ತಿ. ತುಳು ಚಿತ್ರರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದು ಟೆಕ್ನಿಕಲ್ ವಿಭಾಗದಲ್ಲಿ ಬಹುಶಃ ತುಳು ರಂಗದಲ್ಲಿ ಅಪಾರ ಅನುಭವ ಹೊಂದಿರುವಂಥ ಒಬ್ಬ ವ್ಯಕ್ತಿ ಇವತ್ತು ಒಬ್ಬ ನಾಯಕ ನಟನಾಗಿ ಈ ಒಂದು ಪ್ರತ್ಯರ್ಥ ಸಿನಿಮಾದ ಮೂಲಕ ನಾಯಕ ನಟನಾಗಿ ಈ ರಾಜ್ಯಕ್ಕೆ ಪರಿಚಯಗೊಳ್ಳಲಿಕ್ಕಿದ್ದಾರೆ. ಖಂಡಿತವಾಗ್ಲೂ ಇದರ ನಿರ್ಮಾಪಕರು, ನಿರ್ದೇಶಕರು ತಾವೆಲ್ಲರೂ ಬಹಳ ಒಂದು ಶ್ರದ್ಧೆಯಿಂದ ಈ ಸಿನಿಮಾವನ್ನು ಪ್ರೊಡಕ್ಷನ್ ಅಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಖಂಡಿತವಾಗ್ಲೂ ತೆರೆ ಕಾಣಲಿರುವಂತಹ ಈ ಒಂದು ಚಿತ್ರ ಬಹುಶಃ ಒಂದು ಅದ್ಭುತ ದಾಖಲೆಯನ್ನು ಮಾಡಿ ಮುಂದಕ್ಕೂ ಕೂಡ ನಮ್ಮ ನಾಯಕಿ ನಟಿಯರು ಏನಿದ್ದಾರೆ, ಹಾಗೆ ಇದರ ನಿರ್ಮಾಪಕರು, ಹಾಗೆ ಯಾರು ಡೈರೆಕ್ಟರ್ ಇದ್ದಾರೆ, ಅವರಿಗೆಲ್ಲರಿಗೂ ಕೂಡ ಯಶಸ್ಸು ಸಿಕ್ಕಿ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ನಮ್ಮ ಕನ್ನಡ ತುಳು ಚಿತ್ರರಂಗಕ್ಕೆ ಇನ್ನಷ್ಟು ಕೊಡುಗೆಗಳನ್ನು ನೀಡುವಂತಹ ಸತ್ಯಾರ್ಥ ಅದು ಟೈಟ್ಲೇ ಒಂದು ವಿಶಿಷ್ಟವಾಗಿದೆ, ಸೂಪರ್ ಆಗಿದೆ, ಒಳ್ಳೆಯದಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತೇಳಿ ಆ ಟೈಟಲ್ಲೇ ಗೊತ್ತಾಗುತ್ತೆ. ಶುಕ್ರವಾರ ದಿವಸ ರಿಲೀಸ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಸಿನಿಮಾ ಮಾಡೋದೇ ಒಂದು ಚಾಲೆಂಜ್ ಆಗಿದೆ ಎಲ್ಲರಿಗೆ ಸಹ. ಯಾಕಂತ ಹೇಳಿದ್ರೆ ರಿಲೀಸ್ ಅಂತೂ ತುಂಬ ಚಾಲೆಂಜ್. ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಇಂಥದ್ದೆಲ್ಲ ಇದಕ್ಕೆ ಈ ಸಿನಿಮಾಕ್ಕಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾದವರಿಗೆ ತುಂಬ ದುಡ್ಡು ಹೋಗ್ತಾ ಇದೆ. ಇದೊಂದು ನಿರ್ಮಾಪಕರಿಗೆ ಸಹ ದೊಡ್ಡ ಚಾಲೆಂಜ್. ಕನ್ನಡ ಸಿನಿಮಾ ಆಡಲ್ಲ ತುಳುವೇರ್ನ ಸಿನಿಮಾ ಸಂಚಾದ ನಮ್ಮ ಇನಿ ಬ್ಯಾಂಗ್ಳೂರ್ ಡಾಪಿನ ಕಾರ್ಯಕ್ರಮ ನಮ್ಮ ಕುಡ್ಲಡ ಒಂದು ಬಂದಾಗ ನಮ್ಮ ತುಳುವೇರು ಬದದು ಕನ್ನಡ ಸಿನಿಮಾ ತೋಡು ಬಂದಿನ ಒಂಜಿ ಉದ್ದೇಶ ಅವತ್ತಂದೆ ನಮ್ಮ ಪ್ರಾಂತೀಯ ಆತಿನಂಚಿನ ಸಿನಿಮಾ ಮೂಲೆ ಶೂಟಿಂಗ್ ಆತಿನಂಚಿನ ಸಿನಿಮಾ ಸಂಚಾದ ಸ್ಪೆಷಲಿ ಅಕ್ಷಯ್ ಬೊಕ ಕೀರ್ತೇಶ್ ಪ್ರತಿ ತುಳು ಸಿನಿಮಾಗ್ಲ ಪ್ರೊಡಕ್ಷನ್ ಮಸ್ತ್ ಬೆಂತಿನಕುಲು ಅಕ್ಲಿಗೆ ಸಿನಿಮಾದ ಬಂಗ ರಿಲೀಸ್ ಆಯ್ಬೇಕ ಪಿಕ್ಚರ್ ಮಲ್ಪನ ದುಂಬು ಮಾತ್ರ ಗೊತ್ತಿತ್ತಿನಕುಲು ಸಂಚಾದ ಅಕುಲು ಸಂಪೂರ್ಣ ತಯಾರಿದೊಟ್ಟಿಗೂ ಈ ಸಿನಿಮಾನ ಮಲ್ದೇರು ಪ್ರತ್ಯರ್ಥ ಪನ್ಪುನ ಸಿನಿಮಾ ದಾದೊಂಡ ಅವು ಜನಕ್ಕೆಲ್ಲ ಪ್ರತಿ ಮನಸ್ಸುಗಳ ಮುಟ್ಟಡು ಮಸ್ತ್ ಜನ ಬರ್ತದೆ ಈ ಸಿನಿಮಾ ತೂದು ಅಕ್ಲಿಗೆ ಆಶೀರ್ವಾದ ಮಲ್ಪಡು.
ಗೆಜ್ಜೆಗಿರಿ ನಂದನ ಬಿತ್ಲು ವರ್ಷದ ಜಾತ್ರೆದಲ್ಲೇ ಕೊಡು ಕುಡ್ಲದ ಕಂಕನಾಡಿ ಗರುಡಿಡಿದು ಪುದೆ ಕಾಣಿಕೆ ಸಮರ್ಪಣೆ ಮಲ್ತದಿರು ಅಂಚನೆ ಬಿರುವೇರೆ ಕುಡ್ಲ ಬೊಕ್ಕ ಬೇತೆ ಸಂಘಟನೆಯ ನಿಲಿಟ್ಟು ಪುದೆ ಕಾಣಿಕೆ ಸಂದಾದಿರು. ದೇವೈದಿತಿ ಕೋಟಿ ಚೆನ್ನೈಯ ಮೂಲಸ್ಥಾನ ಪುತ್ತೂರು ಪಡುಮಲೆತ ಗೆಜ್ಜೆಗಿರಿ ನಂದನ ಬಿತ್ಲು ಗರೋಡಿ ಜಾತ್ರೆ ಮಾರ್ಚ್ 1 ಶನಿವಾರ ಶುರುವಾದ ಐನುಮುಟ್ಟ ನಡೆತನುಂಡು. ಜಾತ್ರೆದಲ್ಲೇ ಕೊಡು ಕುಡ್ಲದ ಕಂಕನಾಡಿ ಬ್ರಹ್ಮಬೈದರ್ಕಳ ಗರುಡಿಡಿದು ಪುದೆ ಕಾಣಿಕೆ ಮೆರವಣಿಗೆ ನಡಪಾದಿರು. ತಾರಾಯಿದತ್ತದು ಮೆರವಣಿಗೆಗೆ ಚಾಲನೆ ಕೊರಿಯರು. ಪುದೆ ಕಾಣಿಕೆ ಸಮಿತಿ ಗುರುಕಾರ್ಯರು ಸತೀಶ್ ಕುಂಪಲ, ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಶಾಸಕರು ವೇದವ್ಯಾಸ್ ಕಾಮತ್, ಕುಡ್ಲದ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್, ವಿಶ್ವ ಹಿಂದೂ ಪರಿಷತ್ ನಾಯಕರು ಶರಣ್ ಪಂಪೆಲ್, ಗರೋಡಿ ಆಡಳಿತ ಮಂಡಳಿ ಗುರುಕಾರ್ಯರು ಚಿತ್ತರಂಜನ್, ಗೆಜ್ಜೆಗಿರಿ ಮೂಲಸ್ಥಾನದ ಗುರುಕಾರ್ಯರು ರವಿ ಪೂಜಾರಿ ಚಿಲಿಂಬಿ ಇಪ್ಪರು ತುಡಿತೇರು. ಯಾತ್ರೆ ಇವತ್ತು ಮಂಗಳೂರಿನಿಂದ ಪ್ರಾರಂಭ ಆಗಲಿದೆ. ನಾವು ಗರೋಡಿ ಬ್ರಹ್ಮಬೈದರ್ಕಳ ಕ್ಷೇತ್ರದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಭಕ್ತಾದಿಗಳು ಒಟ್ಟು ಸೇರಿ ಮಂಗಳೂರಿನ ಜನಪ್ರತಿನಿಧಿಗಳು, ಕಾರ್ಪೊರೇಟ್ಗಳು, ಎಲ್ಲ ಧಾರ್ಮಿಕ ಮುಖಂಡರು, ಪಾರ್ಟಿಯ ಮುಖಂಡರು ಎಲ್ಲರೂ ಒಟ್ಟು ಸೇರಿ ಇವತ್ತು ಪ್ರಾರ್ಥನೆಯನ್ನು ಮಾಡಿ ಶ್ರೀ ಕ್ಷೇತ್ರದಿಂದ ಹಸಿರು ಹೊರೆಕಾಣಿಕೆ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ತಾಯಿ ಮಂಗಳಾಂಬಿಕೆಯಲ್ಲಿ ಪ್ರಾರ್ಥನೆಯನ್ನು ಮಾಡೋದು, ಕದ್ರಿ ಮಂಜುನಾಥೇಶ್ವರಲ್ಲಿ ಪ್ರಾರ್ಥನೆ ಮಾಡೋದು, ಈ ಉತ್ಸವ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ಸವವಾಗಿ ಎಲ್ಲರೂ ಹೋಗಿ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲಿ ಆ ಕ್ಷೇತ್ರದ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಕ್ಷೇತ್ರದ ಶಕ್ತಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಈ ತುಳುನಾಡಿನ ಮಣ್ಣಲ್ಲಿ ಸತ್ಯ, ಧರ್ಮ, ನ್ಯಾಯ ಯಾವತ್ತೂ ನೆಲೆ ನಿಂತಿದೆ ಅನ್ನುವಂಥ ಒಂದು ಮಾತು ಸತ್ಯ ಆಗುವ ರೀತಿಯಲ್ಲಿ ಉತ್ಸವವನ್ನು ಆಚರಣೆ ಮಾಡಬೇಕು. ನಾವೆಲ್ಲ ಅದನ್ನು ಒಂದಾಗಿ ಒಟ್ಟಾಗಿ ಸೇರಿಕೊಂಡು ಇವತ್ತು ಅತ್ಯಂತ ಸಂತೋಷ ಸಂಭ್ರಮದಿಂದ ಪಾಲ್ಗೊಳ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲಿ ನಡೆಯುವಂಥ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಮಂಗಳೂರು ಭಾಗದಿಂದ ಬಹಳ ಯಶಸ್ವಿಯಾಗಿ ಹಸಿರು ಹೊರೆಕಾಣಿಕೆಯ ಒಂದು ಬಹಳ ಶೋಭಾಯಾತ್ರೆ ಇವತ್ತು ಗರಡಿ ಕ್ಷೇತ್ರದಲ್ಲಿ ವಿಶೇಷವಾದಂಥ ಪೂಜೆ ಪ್ರಾರ್ಥನೆ ನೆರವೇರಿಸಿ ಇವತ್ತು ಪ್ರಾರಂಭಗೊಳ್ತಾ ಇದೆ. ಪ್ರಪ್ರಥಮ ಬಾರಿಗೆ ಭಾಳ ಯಶಸ್ವಿಯಾದಂಥ ಹಸಿರು ಹೊರೆಕಾಣಿಕೆ ಇವತ್ತು ಭಾಳ ಅದ್ದೂರಿಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಯಾರೆಲ್ಲ ಇದಕ್ಕೆ ಸಹಾಯವನ್ನು ಕೊಟ್ಟಿದ್ದಾರೆ, ತನುಮನಧನದ ಸಹಕಾರವನ್ನು ಕೊಟ್ಟಿದ್ದಾರೆ, ವಿಶೇಷವಾಗಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಅವರು ಕೂಡ ಮಂಗಳೂರು ನಗರದ ಎಲ್ಲ ವಿಭಾಗದಲ್ಲಿ ನಮ್ಮ ಆಡಳಿತದ ಮಹಾನಗರ ಪಾಲಿಕೆ ಸದಸ್ಯರು ಸರಿಸುಮಾರು 25 ವಾಹನಗಳನ್ನು ಮಾಡುವಂಥದ್ದನ್ನು ಭಾಳ ವಿಶೇಷವಾದ ದಾಖಲೆಯನ್ನು ಕೂಡ ಮಾಡಿದ್ದು, ಆ ಮಹಾನಗರ ಪಾಲಿಕೆ ಸದಸ್ಯರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಕೊಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಕುಡ್ಲದ ಬಿರುವೇರು ಕುಡ್ಲದ ನಿಲೆಟ್ಟು ಬೇತೆ ಬೇತೆ ಸಂಘಟನೆಲಿನ ಸೇರಿಗೆಡು ಬಲ್ಲಾಲ್ಬಾಗ್ ಕೈತಲ್ದ ಶ್ರೀ ಭಗವತಿ ಕ್ಷೇತ್ರೊಡ್ದು ಪುದೆ ಕಾಣಿಕೆಲೆಯನ್ನು ಸಂದಾದೇರು. ಬಿರುವೇರೆ ಕುಡ್ಲದ ತಾಪಕೆರು ಉದಯ ಪೂಜಾರಿ ಬಲ್ಲಾಳ್ಬಾಗ್ ದುಂಬಾಳ್ತಿಡು, ಬಿಜೆಪಿ ನಾಯಕರು ವಸಂತ ಪೂಜಾರಿ ತಾರಾಯ್ದರ್ತದು ಪುದೆ ಕಾಣಿಕೆ ಗಾಡಿಲಿನ ಮೆರವಣಿಗೆಗೆ ಚಾಲನೆ ಕೊರಿಯರು. ವಸಂತ ಪೂಜಾರಿ ಪಾತಿರ್ದು ಬಿರುವೇರೆ ಕುಡ್ಲ ಮಾತಕ್ಷೇತ್ರೊಲೆಗಳ ಸಹಾಯ ಸಹಕಾರ ಕೊರೊಂದುಪ್ಪನ ಬಗೆಟ್ ಮೆಚ್ಚುಗೆದ ಪಾತಿರ ಪಂಡದು ಎಡ್ಡೆಪ್ಪು ಬಯಕೇರು. ಬಿಜೆಪಿ ನಾಯಕರೈನ ಕಿಶೋರ್ ಬಾಬು, ಬಿರುವೇರೆ ಕುಡ್ಲದ ಧನ್ರಾಜ್ ಪೂಜಾರಿ ಚಿಲಿಂಬಿ, ಲೋಹಿತ್ ಗಟ್ಟಿ, ಲತೇಶ್ ಪೂಜಾರಿ ಇಂಚ ನಾಯಕರಿ ಪೊರ್ತುಡಿತ್ತೇರು. ಗೆಜ್ಜೆಗಿರಿಗೆ ಹೊರೆಕಾಣಿಕೆ ಹಸಿರು ಹೊರೆಕಾಣಿಕೆ ಬೆದಾಡ್ದೇನೆ ಅವು ಕೊರ್ಲೂರು ಅಡಿಗೆ ತೋಡು ಹಿರಿಯರು ಗುಡ್ಲಾಗಿ ಕೆಲವು ಜನ ಇದಕ್ಕೆ ಸಹಾಯ ಮಲ್ತೇರಿ ಅಟ್ಲೆಗಳ ಆರೋಗ್ಯ ಭಾಗ್ಯ ಕೈಕರ್ ಸುಖದ್ದು ಆ ಕೋಟಿ ಜನ ದೈ ಬದಿ ನಡಕೋಡು ಪಣದು ಈಗಲ ಪ್ರಾರ್ಥನೆ.
ಪಾವೂರು ದೇವಂದ ಬೆಟ್ಟದ ಇನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ದೇವಸ್ಥಾನಗಳು ಗುರುವಾರ ಕಾಂಡೆ ಎಕ್ಕ ಭಜನದ ಮಂಗಲೋತ್ಸವ ನಡೆತಂಡು ಮಧ್ಯಾಹ್ನ ಮಾಪೂಜೆ ಪೊರ್ತು ಕಂತನಗ ದೀಪಾರಾಧನೆ ಪೂಜೆ ದೇವೇರ್ನ ನಲಿಕೆ ಬಲಿ ಉಚ್ಚಯ ನಡಪಾದಿದ್ದೀರು. ಉಳ್ಳಾಲ ತಾಲೂಕು ಪಾವೂರು ದೇವಂದ ಬೆಟ್ಟದ ಇನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ದೇವಸ್ಥಾನಗಳು 48 ದಿನದ ಸಂಧ್ಯಾ ಭಜನೆ ಕಟೀಲ್ ಮೇಳೊಳದು ಶ್ರೀದೇವಿ ಮಹಾತ್ಮೆ ಆಟ ಮಹಾಶಿವರಾತ್ರಿ ದಾನಿ 24 ಗಂಟೆದ ಎಕ್ಕ ಭಜನೆ ನಡಪಾದು ಗುರುವಾರ ಕಾಂಡೆ ಪಗಿಲು ದೇವರನ ಉದಿಪುದ ಪೊರ್ತುಗು ಮಂಗಳಾಂಡು ಮಾಪೂಜೆ ಮಲ್ತದು ಭಕ್ತರಿಗೆ ಪ್ರಸಾದ ಕುರಿಯರು. ಮಧ್ಯಾಹ್ನ ಮಾಪೂಜೆ ಮಲ್ಲಮಟ್ಟದ ಉಪಪ್ರಸಾದ ನಡತಂದು ಬೈಯಗ ಭಜನೆ ಪುರ್ತ್ ಕಂತೆರೆ ಆನಗ ದೀಪಾರಾಧನೆ ಪೂಜೆ ಐದು ಬುಕ್ಕ ದೇವರನ ನಲಿಕೆ ಬಲಿ ಉಚ್ಚಯ ನುಪ್ಪು ಪ್ರಸಾದ ಮಾತ ನಡಪಾಯರು. ಊರ ಪರ ಊರ ಭಕ್ತರು ಉಚ್ಚೆಯೊಡು ಪಾದೆ ತೊಂಡಿರು. ಶ್ರೀ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಚಂದ್ರಹಾಸ ಪೂಂಜ ಕಿಲ್ಲೂರು ಗುತ್ತು ಬುಕ್ಕ ಆಡಳಿತ ಸಮಿತಿದಕ್ಲು ಸಂಧ್ಯಾ ಭಜನಾ ಸಮಿತಿದ ಗುರ್ಕಾರ್ಯರು ವಾಸುದೇವ ನಾಯಕ್ ಇನೋಳಿ ಕಾಡಬುಟ್ಟು ಒತ್ತು ಗುರ್ಕಾರ್ಯರು ಗೋಪಾಲಕೃಷ್ಣ ಮೇಗಿನ ಮನೆ ಕಾರ್ಯಂತಿರು ವೇಣುಗೋಪಾಲ ಕೊರಿಯ ಪ್ರಧಾನ ಸಂಚಾಲಕರು ಅಶೋಕ ಮೇಗಿನ ಮನೆ ನಾರಾಯಣ ಶೆಟ್ಟಿ ಇನೋಳಿ ಮಹಿಳಾ ಸಮಿತಿ ಗುರ್ಕಾರ್ದಿ ಜಯಂತಿ ಮಜಿಕಟ್ಟ ಒತ್ತು ಗುರ್ಕಾರ್ದಿ ಮಮತಾ ಸಿ ಪೂಂಜ ಕಾರ್ಯಂತಿರ್ ಕಾಂಚನ ಮಜಿಕಟ್ಟ ಪ್ರಧಾನ ಸಂಚಾಲಕರು ಕವಿತಾ ಆಳ್ವ ಬೊಕ್ಕ ಚಂದ್ರಾವತಿ ಮಜಿಕಟ್ಟ ಸೇವಾ ಸಮಿತಿದಗಳು ಸಮಿತಿನ ಮಾತಾ ಸದಸ್ಯರು ಈ ಪೊರ್ತುಡೆತ್ತೇರು. ಪುತ್ತೆ ಪುತ್ಯೆ ಪನ್ಪುಣ ತುಳು ಜನಪ್ರಿಯನ ಪೆರ್ಮೆಗೆ ಸನ್ನ ಬೆದ್ರದ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಗಳು ಪಿರ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶದ ಕಾರ್ಯಕ್ರಮಗಳು ಶುರುವಾತಂಡು. ಶುಕ್ರವಾರ ಬೆದ್ರ ಚೌಟಿರ್ನ ಅರಂತಲದಲ್ಪ ಪುದೆ ಕಾಣಿಕೆ ಮೆರವಣಿಗೆ ಉದಿಪನ ಆಂಡು. ಬೆದ್ರದ ಪುತ್ತಿಗೆ ಮಹಾತೋಬರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಇತ್ತೆ ಪೆರಪ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶದ ಗೌಜಿಡಿತಿದ್ದು ಶುಕ್ರವಾರ ಊರ ಪರ ಊರ ಭಕ್ತರ್ನ ಪುದೆ ಕಾಣಿಕೆ ಮೆರವಣಿಗೆ ಅಟ್ಟಣೆ ಆದಿತ್ತಂಡು. ದೇವಸ್ಥಾನದ ಅನುವಂಶೀಯ ಆಡಳಿತ ಮುಕ್ತೇಸರರು ಬೆದ್ರ ಚೌಟಿರ್ನ ಅರಂತಲ್ದ ಕುಲದೀಪ ಎಂ ದುಂಬಾಳ್ತಿಡು ಅರಂತಲ್ದಲ್ಪ ಎಡಪದು ಮುರಳೀಧರ ತಂತ್ರಿಲು ದೇವಸ್ಥಾನಡು ಪೂಜೆ ಮಲ್ಪನಕ್ಲು ಬಸದಿಡು ಪೂಜೆ ಮಲ್ಪನ ಇಂದ್ರಿಯರು ಪ್ರಾರ್ಥನೆ ಮಲ್ತದು ತುಡರ್ಬೊಳ್ಪು ಪೊತ್ತಾಯರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನಿತಾ ಸುರೇಂದ್ರ ಕುಮಾರ್ ರಾಣಿ ಅಬ್ಬಕನ ಮೂರ್ತಿಗೆ ಮಾಲೆ ಪಾಡಿಯರು. ಸೋಮನಾಥೇಶ್ವರ ಮಹಿಷಾಮರ್ದಿನಿ ಗಣಪತಿ ಗುಡುಕ್ಲಿನ ಬಂಗಾರದ ಮುಗುಳಿ ಬೊಕ್ಕ ದೈವದ ಮಣೆಮಂಚುನು ಸಿಂಗಾರ ಆಯ್ನ ಗಾಡಿಲೆಡು ಪುದೆ ಕಾಣಿಕೆಲಿನ ಒಟ್ಟುಗು ಮೆರವಣಿಗೆಡು ಕ್ಷೇತ್ರವು ಕೊನೆಯರು. ಶಾಸಕರು ಉಮನಾಥ ಕೋಟ್ಯನ್ ದುಂಬುದ ಮಂತ್ರಿ ಅಭಯಚಂದ್ರ ಜೈನ್ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ ಕೆಪಿಸಿಸಿ ಪ್ರಧಾನ ಕಾರ್ಯಂತಿರು ಮಿಥುನ್ ರೈ ಜಿಲ್ಲಾ ಬಿಜೆಪಿ ದುಂಬುದ ಗುರುಕಾರ್ಯರು ಸುದರ್ಶನ ಎಂ ಚೌಟೇರ್ನ ಅರಂತಲ್ದ ವೀರೇಂದ್ರ ಎಂ ಪುರಸಭೆ ಗುರುಕಾರ್ದಿ ಜಯಶ್ರೀ ಕೇಶವ ಒತ್ತು ಗುರುಕಾರ್ಯರು ನಾಗರಾಜ ಪೂಜಾರಿ ಬಸದಿಲಿನ ಮುಕ್ತೇಸರರು ಪಟ್ನಶೆಟ್ಟಿ ಸುದೇಶ್ ಕುಮಾರ್ ಅಮರಶ್ರೀ ಅಮರನಾಥ ಶೆಟ್ಟಿ ಸೇರ್ನಂಚ ಬೇತೆ ಬೇತೆ ಸಮಿತಿಲಿನ ಪದಾಧಿಕಾರಿಗಳು ಸದಸ್ಯರು ಮೆರವಣಿಗೆಡು ಪಾಲ್ಗೊಂಡಿರು. ಬ್ರಹ್ಮಕಲಶದಲ್ಲಿ ಕೊಡು ಭಕ್ತರಿಗೆ ಪುತ್ತಿದ ಸೋಮನಾಥೇಶ್ವರ ದೇವಸ್ಥಾನಕ್ಕೂ ಪೋಯರೆ ಬರಿಯರೆ ಮಾರ್ಚ್ 2 ಮೂಜಿ ಬೊಕ್ಕ ಆಜಿಕ್ ಬೆದ್ರದ ಬಸ್ ಸ್ಟ್ಯಾಂಡ್ ಹಿಡಿದು ಬೆದ್ರದ ಬಸ್ ದಾನಿಕ್ಲಿನ ಸಂಘ ಧರ್ಮದ ಬಸ್ ವ್ಯವಸ್ಥೆಯನ್ನು ಮಲ್ತದಂಡೆ. ಇಡಗಿನಿತ ನಮ್ಮ ಕುಡ್ಲ ಅಥವಾ ವಾರ್ತೆಯಲ್ಲಿ ಮುಗಿಂಡು ಸೊನ್ಮೇಲೆ